ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆಯಾಗಿರುವಂತಹ ರೆಮೋನಾ ಎವೆಟ್ ಪಿರೇರಾ ಎನ್ನುವಂಥವರು. ಸೊ ಇವರು ಭರತನಾಟ್ಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಮಾಡ್ತಾ ಇರುವಂತಹ ಪ್ರತಿಭೆ, ಹಲವಾರು ಫಾರ್ಮ್ಗಳನ್ನು ಮಾಡಿರುವಂತಹ ಪ್ರತಿಭೆ, ಹಲವಾರು ಟಿವಿ ಚಾನೆಲ್ಗಳಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿರುವಂತಹ ಪ್ರತಿಭೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರ ಜೊತೆ ನಾವು ಮಾತಾಡೋಣ. ಅಷ್ಟೇ ಅಲ್ಲದೆ ಇವರು ಹಲವಾರು ಅವಾರ್ಡ್ಗಳನ್ನು ಪಡ್ಕೊಂಡು, ಅಷ್ಟೇ ಅಲ್ಲದೆ ಬುಕ್ ಆಫ್ ರೆಕಾರ್ಡ್ಗಳಲ್ಲಿ ಕೂಡ ಹೆಸರನ್ನು ಮಾಡಿಕೊಂಡಿರುವಂತಹ ಒಬ್ಬ ಪ್ರತಿಭೆ, ಸಣ್ಣ ವಯಸ್ಸಿನಲ್ಲಿ ಹಲವಾರು ಪ್ರದರ್ಶನಗಳನ್ನು ನೀಡಿ ಅಷ್ಟೇ ಅಲ್ಲದೆ ರೆಕಾರ್ಡ್ಗಳನ್ನು ಮಾಡಿರುವಂತಹ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ ರೆಮೋನಾ ಅವರೇ. ಹಲೋ ಮ್ಯಾಮ್. ಎಸ್ ರೆಮೋನಾ ಅವರೇ, ಈ ಒಂದು ಸಣ್ಣ ಪ್ರಾಯದಲ್ಲಿ ನೀವು ಇಷ್ಟು ಸಾಧನೆ ಮಾಡಿದ್ದಂಥದ್ದು ನಾವು ತಿಳ್ಕೊಂಡು ಬಂದ್ವಿ. ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೀರಿ. ಈ ಭರತನಾಟ್ಯ ಎನ್ನುವಂಥ ಪರ್ಟಿಕ್ಯುಲರ್ ಫಾರ್ಮನ್ನೇ ನೀವು ಯಾಕೆ ಚೂಸ್ ಮಾಡಿಕೊಂಡ್ರಿ? ಸೊ ಲೈಕ್ ನಾನು ಸಣ್ಣದಿರುವಾಗ ಅಮ್ಮಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಭರತನಾಟ್ಯಂ ಡ್ಯಾನ್ಸ್ ಅಲ್ಲಿ. ಈಗ ಅಮ್ಮನವರು ಲೈಕ್ ಮಕ್ಕಳು ಚಿಕ್ಕ ಇರುವಾಗ ಹೀಗೆ ರೈಮ್ಸ್ ಎಲ್ಲ ಲೈಕ್ ಹಾಕ್ತಾರೆ ಟಿವಿಯಲ್ಲಿ. ಬಟ್ ನನ್ನ ಅಮ್ಮ ಆಪೋಸಿಟ್ ಇದ್ರು. ಅವರು ಭರತನಾಟ್ಯಂ ಡ್ಯಾನ್ಸ್ ಎಲ್ಲ ಟಿವಿಯಲ್ಲಿ ಹಾಕುತ್ತಿದ್ರು. ಮತ್ತೆ ನಾನು ಇಂಟ್ರೆಸ್ಟ್ ಲೈಕ್ ತೋರಿಸಿದೆ ಭರತನಾಟ್ಯಂಗೆ. ಸೊ ಮತ್ತೆ ಅಮ್ಮ ನನಗೆ ನನ್ನ ಮೊದಲ ಗುರು ಅವರ ಹತ್ರ ಜಾಯಿನ್ ಮಾಡಿಸಿದರು, ಸುರೇಶ್ ಅತ್ತಾವರ್ ಸರ್. ಮತ್ತೆ ಅಲ್ಲಿ ಸಹ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಫಸ್ಟ್ ಡೇ ತುಂಬಾ ಕಾಲ್ನೋವಿತ್ತು, ಬಟ್ ಆದ್ರೆ ಸಹ ಗೊತ್ತಿಲ್ಲ, ಲೈಕ್ ಅದೊಂದು ಪ್ಯಾಷನ್ ಇತ್ತು ಭರತನಾಟ್ಯಂ ಅಲ್ಲಿ. ಸೊ ಮತ್ತೆ ಕಂಟಿನ್ಯೂ ಮಾಡಿದೆ. ಮತ್ತೆ ಉಮಾಕಲುರಾಯ ಮ್ಯಾಮ್ ಅವರ ಹತ್ರ ಹೋಗಿದ್ದೆ 8 years. ಈಗ ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರ್ ಅವರ ಹತ್ರ ನನ್ನ ರಂಗಪ್ರವೇಶ ಆಯಿತು 2019 ಅಲ್ಲಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷಕ್ಕೆ ನೀವು ಜಾಯಿನ್ ಆದ್ರಿ? ನಾನು LKG ಇರುವಾಗ. ಈಗ 13 years ಆಯ್ತು ಭರತನಾಟ್ಯಂ ಅಲ್ಲಿ. 13 years ಇಂದ ನೀವು ಭರತನಾಟ್ಯಂ ಕಲಿತಿದ್ದೀರಿ. ಯಾವುದೆಲ್ಲ ಫಾರ್ಮ್ಸ್ ಅಲ್ಲಿ ನೀವು ನೃತ್ಯವನ್ನು ಮಾಡ್ತಿದ್ದೀರಿ ಆಫ್ಟರ್ ರಂಗಪ್ರವೇಶ? ಸೊ ಭರತನಾಟ್ಯಂ ಫಸ್ಟ್, ಮತ್ತೆ ವೆಸ್ಟರ್ನ್, ಬಾಲಿವುಡ್, ಹಿಪ್ ಹಾಪ್, ಸಾಲ್ಸಾ, ಆಕ್ರೋಬ್ಯಾಟಿಕ್ಸ್ ಅದೆಲ್ಲ ಮಾಡ್ತೀನಿ. ಓಕೆ, ನಾನು ನೋಡಿದೆ ನಿಮ್ಮ ಒಂದು ವಿಡಿಯೋ, ನೀವು ಅಮೃತ ಟಿವಿಯಲ್ಲಿ ಮಾಡಿರುವಂಥದ್ದು. ಸೊ ಅದು ಗ್ಲಾಸ್ ಪೀಸಸ್ ಮೇಲೆ ಡ್ಯಾನ್ಸ್ ಮಾಡಿದ್ರಿ. ಹೌ ಇಟ್ ವಾಸ್ ಲೈಕ್ ಡಿಫ್ರೆಂಟ್ ಫಾರ್ಮ್ ಅದು ಅನ್ನುವಂಥದ್ದು. ಸೊ ಆ್ಯಕ್ಚುಲಿ ನಾನೇ ಫಸ್ಟ್ ಟ್ರೈ ಮಾಡೋದಿಲ್ಲ. ಫಸ್ಟ್ ಸ್ಟೆಪ್ ಅಮ್ಮನೇ ಲೈಕ್ ಟ್ರೈ ಮಾಡ್ತಾರೆ. ಲೈಕ್ ಅವರಿಗೆ ಸೇಫ್ ಆದರೆ ಮತ್ತೆ ನನಗೆ ಕೊಡ್ತಾರೆ. ಸೊ ಫಸ್ಟ್ ಜಸ್ಟ್ ಅದರ ಮೇಲೆ ಸ್ಟ್ಯಾಂಡಿಂಗ್ ಎಲ್ಲ ಪ್ರಾಕ್ಟೀಸ್ ಇದೆ. ಅದು ತುಂಬಾ ವರ್ಷ ಲೈಕ್ ಪ್ರಾಕ್ಟೀಸ್ ಉಂಟು, ಸಡನ್ ಆಗುದಿಲ್ಲ ಅದು. ಮತ್ತೆ ತುಂಬಾ ಕಷ್ಟ ಇತ್ತು, ಬಟ್ ಸ್ಟಿಲ್ ಅದೊಂದು ಲೈಕ್ ಇಟ್ಸ್ ಅ ಪ್ಯಾಷನ್. ಅದೊಂದು ಇರ್ತದೆ, ನನಗೆ ಮಾಡಲೇಬೇಕು ಹಾಗೆ. யாரோ 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 அவன் என்னை வெல்லும் ராஜராஜன். யாரோ அவன் என்னை போல யாரும் இல்லை. தேடி பார்த்தும் காணவில்லை. மாயாலோக பூவை போல் அழகானவன். அன்பாய் மோதும் காற்றை நீ கண்டால் சொல்லு.
ಅದೇ ರೀತಿ ನೀವು ಅಂದರೆ ಗ್ಲಾಸಲ್ಲಿ ಮಾಡಿದ್ರಿ, ಗ್ಲಾಸ್ ಪೀಸಸ್ ಆ್ಯಂಡ್ ಮೆನಿ ಫಾರ್ಮ್ಸನ್ನು ನೀವು ಅಡಾಪ್ಟ್ ಮಾಡಿಕೊಂಡಿದ್ರಿ. ಸೊ ಯಾವುದೆಲ್ಲ ಥರದಲ್ಲಿ ಡ್ಯಾನ್ಸ್ ಮಾಡ್ತೀರಿ, ಲೈಕ್ ಗ್ಲಾಸಲ್ಲಿ ಮಾಡಿದ ಹಾಗೆ? ಗ್ಲಾಸಲ್ಲಿ ಮಾಡ್ತೇನೆ, ನೇಲ್ ಸ್ಟ್ಯಾಂಡ್ಸ್, ಓಕೆ, ಮತ್ತೆ ಫೈರ್ ಜೊತೆ, ಮತ್ತೆ ತಲೆಯಲ್ಲಿ ಪಾಟ್ ಬ್ಯಾಲೆನ್ಸ್ ಮಾಡಿ, ಮತ್ತೆ ಒಂದು ಮಣ್ಣಿನ ಮಡಿಕೆ ಇದೆ ಅದರ ಮೇಲೆ ಬ್ಯಾಲೆನ್ಸ್ ಮಾಡ್ತೇನೆ, ಮತ್ತೆ ಹುಲಾ ಹೂಪ್ ಆ್ಯಂಡ್ ಫೈರ್, ಓಕೆ, ಮತ್ತೆ ತುಂಬ ಇದೆ, ಕರಗಾಟಂ, ಓಕೆ, ತುಂಬ ಇದೆ. ಸೊ ಇದೆಲ್ಲ ಮಾಡಬೇಕು ಎನ್ನುವಂಥ ಐಡಿಯಾ ಎನ್ನುವಂಥದ್ದು ಹೇಗೆ ಬಂತು ನಿಮಗೆ? ಬಿಕಾಸ್ ಯು ಆರ್ ಇನ್ ಅ ಸ್ಮಾಲ್ ಏಜ್ ಆ್ಯಕ್ಚುಲಿ. ಸೊ ಹೇಗೆ ಐಡಿಯಾಸ್ ಬಂತು? ಸೊ ನನಗೆ ಅರ್ಧ ಐಡಿಯಾಸ್ ಬರಲಿಲ್ಲ, ಅರ್ಧ ಐಡಿಯಾಸ್ ಅಮ್ಮಗೆ ಬಂತು. ಓಕೆ, ಮತ್ತೆ ನಮ್ಮ ಸರ್ ಇದ್ದಾರೆ, ಅವರು ಸಹ ಒಂದೊಂದು ಲೈಕ್ ಐಡಿಯಾಸ್ ಹೇಳ್ತಾರೆ, ಮತ್ತೆ ಅಮ್ಮ ಟ್ರೈ ಮಾಡ್ತಾರೆ, ಅದ್ರ ಮೇಲೆ ನಾನು ಟ್ರೈ ಮಾಡ್ತೇನೆ. ಸೊ ಹಾಗೆ. ಓಕೆ, ಈ ಎಲ್ಲ ಏನು ಸಾಧನೆಗಳು ಮಾಡಿದ್ರೆ ಅಂದರೆ ಬುಕ್ ಆಫ್ ರೆಕಾರ್ಡಲ್ಲಿ ನಿಮ್ಮದು ಹೆಸರಿದೆ, 3 ರೆಕಾರ್ಡ್. ಸೊ ಯಾವೆಲ್ಲ ಫಾರ್ಮಲ್ಲಿ ನೀವು ಮಾಡಿ ರೆಕಾರ್ಡನ್ನು ಪಡ್ಕೊಂಡದ್ದು? ಸೊ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಯಿತು ಅಟ್ ದಿ ಏಜ್ ಗೊತ್ತಿಲ್ಲ, ವೆನ್ ಐ ವಾಸ್ ಇನ್ 6th or 7th ಸ್ಟ್ಯಾಂಡರ್ಡ್. ಓಕೆ, ಸೊ ನನಗೆ ಅದರ ವಿಷಯ ಗೊತ್ತಿಲ್ಲ. ಅಮ್ಮ ಹೇಳಿದರು, ನಿನಗೆ ಲೈಕ್ ಕಂಟಿನ್ಯೂ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು, ನಿಯರ್ಲಿ ಫಾರ್ 2 hours ಫುಲ್ ಪ್ರಾಪ್ಸ್ ಜೊತೆ. ನನ್ನ ಈಗ ಸ್ಕೇಟಿಂಗಲ್ಲಿ ಡ್ಯಾನ್ಸ್ ಮಾಡ್ತೇನೆ, ಮತ್ತೆ ಸ್ಟಿಕ್ಸ್, ಮರಕಾಲು, ಅದರಲ್ಲಿ ಒಂದು ಕಟ್ಟುದು ಉಂಟು, ಮತ್ತೆ ಜಸ್ಟ್ ಬ್ಯಾಲೆನ್ಸಿಂಗ್, ನಾರ್ಮಲ್ ಬ್ಯಾಲೆನ್ಸಿಂಗ್, ಮತ್ತೆ ತುಂಬ ಇದೆ. ಸೊ ಅದರೆಲ್ಲ ಯೂಸ್ ಮಾಡಿ 2 hours ಕಂಟಿನ್ಯೂ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು, ಮತ್ತೆ ಬೇರೆಯವರಿಗೆ ಸೆಟ್ ಮಾಡಲಿಕ್ಕೆ ಉಂಟು. ಸೊ ನಾನು ಅದರಲ್ಲಿ ಇಂಟ್ರೆಸ್ಟ್ ತೆಗೆದುಕೊಂಡೆ. ಮತ್ತೆ ಒಂದು ದಿನ ನನ್ನ ಸರ್ ಇದು ಕ್ಲಾಸಿಗೆ ಹೋಗಿ ಅಲ್ಲಿ ಫುಲ್ ರೆಕಾರ್ಡ್ ಮಾಡಿದ್ದೇವೆ, ಮತ್ತೆ ಅಲ್ಲಿಂದ ನಾವು ಸೆಂಡ್ ಮಾಡಿದ್ದೇವೆ. ಸೊ ಅದರಲ್ಲಿ ಆಲ್ ದಿ ಪ್ರಾಪ್ಸ್, ಮತ್ತೆ ತುಂಬ ಟೈರ್ಡ್ ಇತ್ತು, ಬಟ್ ಸ್ಟಿಲ್. ಸೊ ಅದರಿಂದ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಮತ್ತೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲಂಡನ್ ಸಿಕ್ಕಿತ್ತು. ಓಕೆ, 3 ರೆಕಾರ್ಡ್ ಹೋಲ್ಡರ್ ಆಗಿದ್ರಿ ಇಷ್ಟು ಸಣ್ಣ ಪ್ರಾಯದಲ್ಲಿ. ಸೊ ಮುಂದೆ ನಿಮಗೆ ಜವಾಬ್ದಾರಿಗಳು ಜಾಸ್ತಿ, ಏನಾದರೂ ಹೊಸತಾಗಿ ಸಾಧನೆ ಮಾಡಬೇಕೆನ್ನುವಂಥ ಪ್ಲಾನ್ ಇದೆಯಾ ನಿಮ್ಮಲ್ಲಿ? ನನಗೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ತುಂಬ ಆಸೆ ಉಂಟು, ಬಟ್ ಬಿಕಾಸ್ ಆಫ್ ಸ್ಟಡೀಸ್ ಈಗ ಲೈಕ್ 10th ಸ್ಟ್ಯಾಂಡರ್ಡಲ್ಲಿ ಒಂದು ಆಗೋದಿಲ್ಲ, ಮತ್ತು ಫಸ್ಟ್ PU ಬರುವಾಗ ಲೈಕ್ ಸ್ಟಡೀಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಬಟ್ ಡ್ಯಾನ್ಸಲ್ಲಿ ಅದು ಲವ್ ಕಮ್ಮಿ ಆಗೋದಿಲ್ಲ. ಸೊ ಮಾಡಬೇಕು ಯಾವಾಗಂತೂ ನೋಡಬೇಕು, ಮತ್ತು ಸ್ವಲ್ಪ ಕಷ್ಟ ಸಹ ಇದೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಲಿಕ್ಕೆ. ನೀವು ಅಮೃತ ಟಿವಿಯಲ್ಲಿ ಸಮ್ ಪ್ರೋಗ್ರಾಮ್ ಕೊಟ್ರಿ, ರೆಡ್ ಕಾರ್ಪೆಟ್. ಸೊ ಎಷ್ಟು ಟೈಮ್ ತಗೊಂಡಿತ್ತು ಈ ಪ್ರೋಗ್ರಾಮ್ ನಡೀಲಿಕ್ಕೆ? ಸೊ ಅಲ್ಲಿ ಅಮೃತ ಟಿವಿಯವರು ತುಂಬ ಲೈಕ್ ವೆರಿ ಫ್ರೆಂಡ್ಲಿ, ಮತ್ತು ಲೈಕ್ ಪ್ರಿಪೇರ್ ಆಗಲಿಕ್ಕೆ ನಿಯರ್ಲಿ 2 or 1 week ಇತ್ತು. ಮತ್ತು ಅವರಿಗೆ ಅದು ಡಿಫ್ರೆಂಟ್ ಇದು ಬೇಕಿತ್ತು, ಮತ್ತು 2 ಡ್ಯಾನ್ಸ್ ಬೇಕಿತ್ತು ಅವರಿಗೆ. ಸೊ ಅದಕ್ಕೆ ತುಂಬ ಪ್ರಾಕ್ಟೀಸ್ ಇತ್ತು. ದ್ಯಾಟ್ ವಾಸ್ ಆಲ್ಸೋ ಕ್ರಿಸ್ಮಸ್ ಟೈಮ್. ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಿಲ್ಲ ಅಷ್ಟು, ಬಟ್ ಈಗ ಪ್ರೋಗ್ರಾಮ್ಸ್ ಇರುವಾಗ, ಪ್ರೋಗ್ರಾಮ್ಸ್ ಇಲ್ಲದಿದ್ರೆ ಮಾಡ್ತೇವೆ, ಬಟ್ ಆ ಟೈಮಲ್ಲಿ ಅಮೃತ ಟಿವಿ ಸಹ ಇತ್ತು, ಮತ್ತು DKD ಆಡಿಷನ್ಸ್ ಸಹ ಇತ್ತು. ಸೊ ತುಂಬ ಕಷ್ಟ ಇತ್ತು, ಡೇ ಆ್ಯಂಡ್ ನೈಟ್, ಫುಲ್ ನೈಟ್ ಪ್ರಾಕ್ಟೀಸ್. ಮತ್ತು ಅಮ್ಮ ಕೂತ್ಕೊಂಡಿದ್ರು, ಮತ್ತು ನನ್ನ ಸರ್ ಇದ್ರು, ಗೌತಮ್ ಸರ್ ಅವರು, ಮತ್ತು ಪ್ರಮೋದ್ ಸರ್ ಅವರು ಸಹ ಇದ್ರು. ಫುಲ್ ಲೈಕ್ ಡೇ ಆ್ಯಂಡ್ ನೈಟ್ ಅವರು ಸ್ಟೇ ಹಾಲ್ಟ್ ಮನೆಯಲ್ಲಿ. ಸೊ ತುಂಬ ಕಷ್ಟ ಇತ್ತು, ತುಂಬ ಇಂಜರೀಸ್ ಎಲ್ಲ ಆಯಿತು, ಬಟ್ ಆದರೆ ಸಹ. ಈ ರೆಡ್ ಕಾರ್ಪೆಟ್ ಎನ್ನುವಂತ ನಿಮಗೆ ಅದು ಹೇಗೆ ಅಪ್ರೋಚ್ ಆದ್ರಿ ಆ ಪ್ರೋಗ್ರಾಮಿಗೆ? ಬಿಕಾಸ್ ಇಟ್ ಇಸ್ ಹೆಲ್ಡ್ ಇನ್ ಕೇರಳ ಅಲ್ವಾ? ಸೊ ಹೇಗೆ ಅಪ್ರೋಚ್ ಆದ್ರಿ? ಸೊ ಅದು ನನಗೆ ನನ್ನ ಮ್ಯಾಮ್ ಅವರು ಆಪರ್ಚುನಿಟಿ ಕೊಟ್ಟಿದ್ರು, ಡಾಕ್ಟರ್ ಶ್ರೀವಿದ್ಯಾ ಮ್ಯಾಮ್. ಓಕೆ, ಫೈನ್. ಹಾಗೆ ಓಕೆ, ವೆರೈಟೀಸ್ ಆಫ್ ಫಾರ್ಮ್ ಇನ್ ಡ್ಯಾನ್ಸ್ ನೀವು ಅಲ್ಲಿ ಮಾಡಿದ್ರಿ. ಸೊ ಅಲ್ಲಿ ಆ ಮೂಮೆಂಟ್ ನಿಮಗೆ ಹೇಗಿತ್ತು? ದ ಟೈಮ್ ಆಫ್ ಜಡ್ಜಸ್ ನಿಮಗೆ ಅಪ್ರೋಚ್ ಮಾಡುವಂಥ ಟೈಮ್ ಹೇಗಿತ್ತು? ಸೊ ಅಲ್ಲಿ ಅಪರ್ಣ ಮ್ಯಾಮ್ ಇದ್ರು. ಹೌದು. ಸೊ ಫಸ್ಟ್ ಆಫ್ ಆಲ್ ನಾನು ಅವರ ಲೈಕ್ ಫ್ಯಾನ್, ಮತ್ತೆ ಅದು ನರ್ವಸ್ನೆಸ್ ಇದೆ, ಲೈಕ್ ಏನಾದ್ರು ಆದ್ರೆ. ಸೊ ಆ ದಿನ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ನನಗೆ ನರ್ವಸ್ ಇತ್ತು, ಬಟ್ ಅಮ್ಮ ಮತ್ತೆ ಸರ್ ಅವರು ಪಾಸಿಟಿವಿಟಿ ಕೊಟ್ಟರು, ಮೋಟಿವೇಶನ್ ಫುಲ್. ಬಟ್ ಓಕೆ, ಲೈಕ್ ಐ ವಾಸ್ ಕಂಟ್ರೋಲಿಂಗ್ ಇಟ್. ಮತ್ತೆ ಸಡನ್ಲಿ ನಾನು ಈಗ ಫೈರ್ ತೆಗೆದೆ. ಅದರಲ್ಲಿ ಏನಾಯ್ತಂದ್ರೆ ನಂದು ಬ್ಯಾಕ್ ಒಂದು ಆರ್ನಿಮೆಂಟ್ ಇತ್ತು, ಅದು ಸ್ವಲ್ಪ ಬರ್ನ್ ಆಯ್ತು. ಅಲ್ಲಿ ಅಪರ್ಣ ಮ್ಯಾಮಿಗೆ ಎಲ್ಲ ಟೆನ್ಷನ್ ಆಯಿತು, ಬಟ್ ನನಗೆ ಏನಾಗಲಿಲ್ಲ. ಸೊ ಅಲ್ಲಿ ತುಂಬ ಪ್ರೌಡ್ ಮೂಮೆಂಟ್ಸ್ ಇತ್ತು, ಪ್ಲಸ್ ಥೋಡ ಫಿಯರ್ಫುಲ್ ಮೂಮೆಂಟ್ ಇತ್ತು. ಓಕೆ,
ಇಷ್ಟು ಸಣ್ಣ ಪ್ರಾಯದಲ್ಲಿ ಇಂತೆಲ್ಲ ರೆಕಾರ್ಡ್ಗಳನ್ನು ಹೋಲ್ಡ್ ಮಾಡಿಕೊಂಡಿದ್ದೀರಿ. ಇದ್ರ ನಡುವೆ ಎಜುಕೇಷನನ್ನು ಹೇಗೆ ಕೋಪಪ್ ಮಾಡ್ತೀರಿ? ಎಲ್ಲಿ ಸ್ಕೂಲಿಂಗ್ ಮಾಡಿದ್ರಿ ನೀವು? ನಾನು ಪದ್ವಾ ಹೈಸ್ಕೂಲಲ್ಲಿ, ಮತ್ತು ಅದರ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಟಿಲ್ 6th ಸ್ಟ್ಯಾಂಡರ್ಡ್ ನಾನು ಮೌಂಟ್ ಕಾರ್ಮೆಲಲ್ಲಿದ್ದೆ. ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಈಗ ಫಸ್ಟ್ PUC ಅಲ್ಲಿ ಇದೆ, ನಾನು ಈಗ ಪದ್ವಲ್ಲಿ ಇದೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ಲೈಕ್ ತುಂಬ ಆಬ್ಸೆಂಟ್ ಆಗ್ತೇನೆ ನಾನು. ಸೊ ಲೈಕ್ ಕೋಪ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟೀಚರ್ಸ್ ಅವರು ನನಗೆ ಸ್ಪೆಷಲ್ ಕ್ಲಾಸಸ್, ಲೈಕ್ ಪರ್ಸ್ನಲ್ ಸ್ಪೆಷಲ್ ಕ್ಲಾಸಸ್ ಲೈಕ್ ಕಂಡಕ್ಟ್ ಮಾಡ್ತಾರೆ, ಮತ್ತು ನನಗೆ ಈಸಿ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ರೆಮೋನಾ ಇವೆಟ್ ಪಿರೋರಾ ಇವರ ಜೊತೆ ಮಾತಾಡ್ತಾ ಇತ್ತು. ಕಾರ್ಯಕ್ರಮವನ್ನು ಮುಂದುವರೆಸೋಣ. ಅದಕ್ಕಿಂತ ಮೊದಲು ತಗೊಳ್ಳೋಣ ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರಾ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಸ್ವಾಗತ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂಥ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ರು ನಮ್ಮೂರಿನ ಪ್ರತಿಭೆ ಆಗಿರುವಂಥ ರೆಮೋನಾ ಇವೆಟ್ ಪಿರೋರಾ. ಇವರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ. ಡ್ಯಾನ್ಸ್ ಬಿಟ್ಟು ಎಜುಕೇಷನಲ್ಲಿ ಇನ್ ಫ್ಯೂಚರ್ ಯಾವುದು ತಗೊಂಡು ಯಾವುದರಲ್ಲಿ ಮುಂದೆ ಹೋಗಬೇಕಂತ ಐಡಿಯಾಸ್ ಉಂಟು? ಸೊ ಎಜುಕೇಶನ್ ಆ್ಯಂಡ್ ಡ್ಯಾನ್ಸ್ ನಾನು ಲೈಕ್ ಜಸ್ಟ್ ಎಜುಕೇಶನ್ ಅಲ್ಲಿ ಸಹ ಹೋಗುದಿಲ್ಲ, ಜಸ್ಟ್ ಡ್ಯಾನ್ಸ್ ಅಲ್ಲಿ ಸಹ ಹೋಗುದಿಲ್ಲ, ಮಿಡಲ್ ಅಲ್ಲಿ. ಸೊ ಭರತನಾಟ್ಯಂ ಅಲ್ಲಿ PhD ಮಾಡ್ತೇನೆ. ಸೊ ಅದು ಡ್ಯಾನ್ಸ್ ಅಲ್ಲ, ಎಜುಕೇಶನ್ಸ್ ಅಲ್ಲ, ಸೊ ಬೋತ್ ಮಿಕ್ಸ್. ಡಾಕ್ಟರೇಟ್ ಇನ್ ಡ್ಯಾನ್ಸ್. ಓಕೆ, ಫೈನ್. ಓಕೆ, ನಿಮಗೆ ಪರ್ಟಿಕ್ಯುಲರ್ಲಿ ಜಾಬ್ ಓರಿಯೆಂಟೆಡ್ ಅಂತ ಮಾಡಬೇಕು ಎನ್ನುವಂತ ಪ್ಲಾನ್ ಇಲ್ಲ ಸದ್ಯದಲ್ಲಿ, ಬಿಕಾಸ್ ಯು ಲೈಕ್ ಡ್ಯಾನ್ಸ್. ವಿ ಕ್ಯಾನ್ ಮೇಕ್ ಔಟ್ ದಟ್ ಯು ಆರ್ ವೆರಿ ಪ್ಯಾಷನೇಟ್ ವಿತ್ ಡ್ಯಾನ್ಸ್. ಓಕೆ, ಸೊ ನಾವು ನೋಡಿದ್ವಿ ನಿಮ್ಮ ಡ್ಯಾನ್ಸಸ್ ಎಲ್ಲ ವೆರೈಟೀಸ್ ಫಾರ್ಮ್ ಆ್ಯಂಡ್ ಈವನ್ DD ಚಂದನದಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರಿ. ಸಿ ವಾಟ್ ವಾಸ್ ಇಟ್ ಅದು? ಸೊ DD ಚಂದನದಲ್ಲಿ ನಾನು 2-3 ಸತಿ ಕೊಟ್ಟೆ. ಸೊ ಫಸ್ಟ್ ಟೈಮ್ ನಾನು ಕೊಡುವಾಗ ನಾವು ಗ್ರೂಪ್ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಸೊ ಫ್ಯಾಮಿಲಿ ಮೆಂಬರ್ಸ್ ಒಂದು ಗ್ರೂಪ್ ಮಾಡಿ ಅಲ್ಲಿ ಲೈಕ್ ರಿಹರ್ಸಲ್ ಅಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು. ಬಟ್ ಆನ್ ದಿ ಡೇ ಆಫ್ ಪ್ರೋಗ್ರಾಮ್ ನಮಗೆ ಪ್ರೊಡ್ಯೂಸರ್ಸ್ ಎಲ್ಲ ಬಂದು ಲೈಕ್ ನಿಮ್ಮ ಪ್ರೋಗ್ರಾಮ್ ಲೈಕ್ ತುಂಬ ಹಿಟ್ ಇತ್ತು, ನನಗೆ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಲೈಕ್ ಆಯಿತು. ಮತ್ತು ರೀಸೆಂಟ್ಲಿ ಆನ್ ಇಂಡಿಪೆಂಡೆನ್ಸ್ ಡೇ ಇತ್ತು, ಅದರಲ್ಲಿ ಲೈಕ್ ಬಿಕಾಸ್ ಆಫ್ ದಿಸ್ ಕೊರೋನಾ ಆ್ಯಂಡ್ ಆಲ್ ಅಲ್ಲಿ ಹೋಗಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಅವರು 5 ಡ್ಯಾನ್ಸಸ್ ಕೇಳಿದರು. ಸೊ ನಾನು ನನ್ನ ಕಸಿನ್ನ ಮನೆ ಅಲ್ಲಿ ಹೋಗಿ ಎಲ್ಲ ಶೂಟಿಂಗ್ ಮಾಡಿ, ಮತ್ತು ಮಳೆ ಬಂತು ಏನೆಲ್ಲ ಆಗಿ, ಮತ್ತು ಎಡಿಟಿಂಗ್ ಮತ್ತು ಸಾಂಗ್ ಎಡಿಟಿಂಗ್ ಎಲ್ಲ ನಾನು ಮತ್ತೆ ಸರ್ ಮಾಡ್ತೇನೆ. ಅದೆಲ್ಲ ಎಡಿಟಿಂಗ್ ಮಾಡಿ ಮತ್ತೆ ಸೆಂಡ್ ಮಾಡಿದ್ದೆ. ಅವರಿಗೆ ತುಂಬ ಇಷ್ಟ ಆಯಿತು. ಓಕೆ, ಈಗ DKD ಅಂತ ಹೇಳಿದರೆ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಇನ್ ಜಿ ಕನ್ನಡ. ಸೊ ಇವಾಗ ನಡೀತಾ ಇದೆಯಾ ಅಥವಾ ಆಡಿಷನ್ ಕೊಟ್ಟು ಬಂದ್ರಿ ಅಂತ ಹೇಳಿದ್ರಿ? ಸೊ ವಾಟ್ ವಾಸ್ ಇಟ್, ಅಂದರೆ ಹೇಗೆ ಆಗ್ತಾ ಇದೆ ಅದು? ಸೊ ಆ್ಯಕ್ಚುಲಿ DKD ಈಗ ಅಕ್ಟೋಬರಲ್ಲಿ ಆಯಿತು. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು. ಸೊ ಅಮೃತ TV ಇತ್ತು, ಮತ್ತು ನಾನು ಬೇರೆ ರಿಯಾಲಿಟಿಯಲ್ಲಿ ಇದ್ದೆ, ಡ್ಯಾನ್ಸ್ ಕಾ ದಂಗಲ್, ಅದು ಹಿಂದಿ, ಮತ್ತೆ ಇದು ಕನ್ನಡ. ಸೊ ಇಟ್ ವಾಸ್ ಅ ವೆರಿ ಟಫ್ ಲೈಕ್ ಆಪ್ಷನ್ ಫಾರ್ ಮಿ. DKD ಹೋಗ್ಬೇಕಾ, ಡ್ಯಾನ್ಸ್ ಕಾ ದಂಗಲ್ ಹೋಗ್ಬೇಕಾ? ಸೊ
ಅಲ್ಲಿ ತುಂಬ ಲೈಕ್ ಸೆಲೆಕ್ಟ್ ಆದೆ ನಾನು, ಬಟ್ ನಾನು ಕ್ವಿಟ್ ಮಾಡಿದೆ ಬಿಕಾಸ್ ಮತ್ತೆ ಹಿಂದಿ ಸಹ ಅದು ಕ್ವಿಟ್ ಮಾಡಿದೆ ಬಿಕಾಸ್ 10th ಸ್ಟ್ಯಾಂಡರ್ಡ್ ಇತ್ತು ಫಸ್ಟ್ ಆಫ್ ಆಲ್. ಮತ್ತೆ ಸಡನ್ಲಿ ಲೈಕ್ ಇನ್ಸ್ಟ್ ಆಫ್ ರಿಟರ್ನ್ ಎಕ್ಸಾಮ್ MCQ ಬಂತು, ಸೊ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡಿದೆ 10th. ಓಕೆ, 10th ಮಾಡಿದ್ರಿ, PUC ಯಲ್ಲಿ ಕಲಿತಾ ಇದ್ದೀರಿ ಈಗ. ಇದ್ರ ನಡುವೆ ಈ ಡ್ಯಾನ್ಸ್ ಫಾರ್ಮ್ನ ನಡುವೆ ನಿಮ್ಮ ಐ ಮೀನ್ ಅದರ್ ದ್ಯಾನ್ ಡ್ಯಾನ್ಸ್ ನಿಮ್ಮದು ಅದರ್ ಹಾಬೀಸ್ ಏನಿದೆ? ಲೈಕ್ ಅದರ ಹಾಬೀಸ್ ಒಂದು ಅಮ್ಮ ಮತ್ತೆ ಅಣ್ಣನಿಗೆ ಡಿಸ್ಟರ್ಬ್ ಮಾಡುದು. That's a big hobby. ಮತ್ತೆ ಓಕೆ ಫೈನ್. ಮತ್ತೆ ಡ್ರಾಯಿಂಗ್ ಮಾಡುದು, ಸಿಂಗಿಂಗ್, ಮತ್ತೆ ಡ್ಯಾನ್ಸಿಂಗ್. ಓಕೆ, and your mother is telling you have a big hobby ಅಂತೆ, ಸ್ಲೀಪಿಂಗ್, ಈಟಿಂಗ್ ಅಂಡ್ ಸ್ಲೀಪಿಂಗ್. ಈಟಿಂಗ್ ಅಲ್ಲಿ ನಾನು ಇಲ್ಲ, ಸೊ ಅಮ್ಮ ಯಾವಾಗ್ಲೂ ಬೈತಾ ಇದ್ದಾರೆ, ತಿನ್ನು. ಸೊ ಅದರಲ್ಲಿ ಸ್ವಲ್ಪ ಕಮ್ಮಿ, ಬಟ್ ಇನ್ ಸ್ಲೀಪಿಂಗ್ ಒಂದು ಇದೆ. ಓಕೆ ಫೈನ್. ರೆಮೋನಾ ಅವರೇ, ಈ ಟೈಮ್ ಏನಂತ ಹೇಳಿದ್ರೆ ಭರತನಾಟ್ಯವನ್ನೇ ಚೂಸ್ ಮಾಡಿಕೊಂಡ್ರೆ, ಭರತನಾಟ್ಯದಲ್ಲಿ 13 ವರ್ಷ ನೀವು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, PhD ಮಾಡಬೇಕು ಅಂತ ಇದೆ. ಈಗ ಯಾವ ಎಕ್ಸಾಮ್ಸ್ ನಡೀತಿದೆ ಭರತನಾಟ್ಯಂದಲ್ಲಿ? ಸೊ ಭರತನಾಟ್ಯಮಲ್ಲಿ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ ಇದೆ. ನಂದು ಜೂನಿಯರ್ 1 ವರ್ಷ ಲೇಟ್ ಆಯಿತು. ಓಕೆ, ಸೊ ಅದು ಆಗಿ ಈಗ 3 ವರ್ಷ ವೇಟ್ ಮಾಡಬೇಕು ಸೀನಿಯರ್ ಎಕ್ಸಾಮಿಗೆ. ಸೊ ದಿಸ್ ಇಯರ್ ನಾನು ಆ್ಯಕ್ಚುಲಿ ಐ ವಾಸ್ ಅಬೌಟ್ ಟು ರೈಟ್, ಬಟ್ ಕೊರೋನಾ. ಓಕೆ, ಸೊ ದಿಸ್ ಇಯರ್ ಆಗಲಿಲ್ಲ. ಸೊ ಈಗ ನೆಕ್ಸ್ಟ್ ಇಯರ್ ಸೀನಿಯರ್ ಎಕ್ಸಾಮ್ ಬರೀಬೇಕು ಅಂತ ಇದ್ದಾರೆ. ಓಕೆ, ಡ್ಯಾನ್ಸ್ ಈಗ ಒಂದು ವಿಡಿಯೋ DD ಚಂದನದಲ್ಲಿ ಒಂದು ವಿಡಿಯೋದಲ್ಲಿ ಲೈಕ್ ಕಥಕ್ಕಳಿ ಫಾರ್ಮ್ಸ್ ಅಲ್ಲಿ ಡ್ಯಾನ್ಸ್ ಮಾಡಿದಾಗೆ ಇತ್ತು. ಇಟ್ ವಾಸ್ ಲೈಕ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ನೀವು ಡ್ಯಾನ್ಸ್ ಮಾಡಿದ್ದು ಆ ಟೈಮಲ್ಲಿ? ಅಂದ್ರೆ ಸೊ ಒಂದು ಸಾಂಗ್ ಇತ್ತು, ಲೈಕ್ ಬೇರೆ ಎಲ್ಲ ಫಾರ್ಮ್ಸ್ ನಾನು ಸೆಮಿ ಕ್ಲಾಸಿಕಲ್ ಮಾಡಿದ್ದೆ, ಸೆಮಿ ಕ್ಲಾಸಿಕಲ್ ಅಂಡ್ ಭರತನಾಟ್ಯಂ. ಬಟ್ ನನಗೆ ಒಂದು ಮನಸ್ಸಿತ್ತು ಒಂದು ಡ್ಯಾನ್ಸ್ ವಿತ್ ಆಲ್ ಫಾರ್ಮ್ಸ್. ನಾವು ಈಗ ಹೇಗೆ ಶೂಟಿಂಗ್ ಅಲ್ಲಿ ಕಟ್ ವಿಡಿಯೋ ಮಾಡ್ತೇವೆ, ಸೊ ಅದರಲ್ಲಿ ನನಗೆ ಬೇಕಿತ್ತು. ಸೊ ನನಗೆ ಸರ್ ಹೆಲ್ಪ್ ಮಾಡಿದ್ರು ಸಾಂಗ್ ಸೆಲೆಕ್ಟ್ ಮಾಡಲಿಕ್ಕೆ ಮತ್ತೆ ಬೇರೆ ಫಾರ್ಮ್ಸ್ ಅನ್ನು ಕೋಪ್ ಅಪ್ ಮಾಡಲಿಕ್ಕೆ. ಮತ್ತೆ ಕಾಸ್ಟ್ಯೂಮ್ ಮತ್ತೆ ಪ್ರಾಪ್ಸ್ ಡಿಪಾರ್ಟ್ಮೆಂಟ್ ಮಾಡ್ಬೋದು, ನನಗೆ ಡ್ಯಾನ್ಸ್, ಸರ್ ಕೊರಿಯೋಗ್ರಫಿ. ಸೊ ಅದರಲ್ಲಿ ಬೇರೆ ಬೇರೆ ಲೈಕ್ ಲ್ಯಾಂಗ್ವೇಜಸ್ ಇತ್ತು. ಸೊ ಈಗ ಹಿಂದಿಗೆ ನಾನು ಅಲ್ಲಿ ಉತ್ತರ ಸೈಡಿದು ಲೈಕ್ ಡ್ಯಾನ್ಸ್ ಫಾರ್ಮ್ಸ್, ಮತ್ತು ತಮಿಳ್ ಬರುವಾಗ ಲೈಕ್ ಕಥಕಲಿ ಆರ್ ಮೋಹಿನಿ ಆಟಂ, ಮತ್ತು ಬೆಂಗಾಲಿ ಬರುವಾಗ ಲೈಕ್ ಅದು ಸ್ಟೈಲ್ ಇದ್ದು ಬೆಂಗಾಲಿ ಸ್ಟೈಲ್, ಮತ್ತು ಕರ್ನಾಟಕ ಬರುವಾಗ ನಾನು ಡೋಲ್ ಕುಣಿತ, ಹಾಗೆ ಎಲ್ಲ ಚೂಸ್ ಮಾಡಿಕೊಂಡು ನೀವು ಮಾಡಿರುವಂಥದ್ದು. ನಿಮಗೆ ಇದೆಲ್ಲ ಮಾಡಲಿಕ್ಕೆ ಪ್ರಾಕ್ಟೀಸ್ ಅಂತ ಹೇಳಿ ಎಷ್ಟು ಟೈಮ್ ತಗೊಳ್ತೀರಿ? ಪ್ರೀವಿಯಸ್ ಡೇ ಬಿಫೋರ್, ಈಗ ಅಮೃತ TV ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಆಡಿಷನ್ ಹೋಗೋ, ಎಷ್ಟು ಟೈಮ್ ತಗೊಳ್ತೀರಿ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ? ಇನ್ ಅ ಡೇ ಆರ್ ಲೈಕ್ ಅದು ಫುಲ್ ಇನ್ ಅ ಡೇ, ಪರ್ ಡೇ ಅಟ್ಲೀಸ್ಟ್ 6 hours ಪ್ರಾಕ್ಟೀಸ್ ಮಾಡ್ತೇನೆ. ಮತ್ತು ಈಗ ಸಡನ್ ಪ್ರೋಗ್ರಾಮ್ ಬಂತು, ಲೈಕ್ ಇಫ್ ಸಡನ್ ಪ್ರೋಗ್ರಾಮ್ ಕಮ್ಸ್, ಮತ್ತು 6 hours ಇದು ಜಾಸ್ತಿ ಪ್ರಾಕ್ಟೀಸ್ ಇರ್ತದೆ. ಓಕೆ, ಸೊ ಆ ಟೈಮಲ್ಲಿ ನಿಮಗೆ ಸ್ಕೂಲ್ ಅಥವಾ ಕಾಲೇಜಸ್ಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಏನು ಮಾಡ್ತೀರಿ? ಮೀನ್ಸ್ ಲೈಕ್ ನನ್ನ ಪ್ರಿನ್ಸಿಪಲ್ ಗ್ಲಾಡಿಸ್ ಮ್ಯಾಮ್, ಅವರು ಫಸ್ಟ್ ಆಫ್ ಆಲ್ ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಅವರಿಗೆ ನಾನು ಮತ್ತೆ ಅಮ್ಮ ಹೋಗಿ ಲೈಕ್ ಸ್ವಲ್ಪ ಭಯ ಇರ್ತದೆ, ಬಟ್ ಹೋಗಿ ನಾವು ಹೇಳ್ತೇವೆ ಕಿ ಮ್ಯಾಮ್ ಹೀಗೆ ಹೀಗೆ ಪ್ರೋಗ್ರಾಮ್ ಉಂಟು, ಹೋಗ್ಲಿಕ್ಕೆ ಉಂಟು. ಸೊ ಅವರು ಹೇಳ್ತಾರೆ ಪರವಾಗಿಲ್ಲ ನೀನು ಹೋಗು, ನಾನು ಟೀಚರ್ಸಿಗೆ ಹೇಳ್ತೇನೆ ಮತ್ತೆ ಎಲ್ಲ. ಮತ್ತೆ ನಾನು ಹೋಗಿ ನನ್ನ ಟೀಚರ್ಸ್ ಇದ್ದಾರೆ, ಲೊರೆಟಾ ಮ್ಯಾಮ್, ರೇಷ್ಮಾ ಮ್ಯಾಮ್, ವಿಜಯಲಕ್ಷ್ಮಿ ಮ್ಯಾಮ್, ಕಾವೇರಿ ಮ್ಯಾಮ್, ಎಲ್ಲರೂ ತುಂಬ ಸಪೋರ್ಟಿವ್. ಸೊ ಅವರಿಗೆ ಸಹ ಹೇಳ್ತೇನೆ, ಅವರು ಸಹ ಸಪೋರ್ಟ್ ಮಾಡ್ತಾರೆ. ಲೈಕ್ ಟೆನ್ಷನ್ ಮಾಡಬೇಡ ಸ್ಟಡೀಸ್, ನಾನಿದ್ದೇನೆ, ಲೈಕ್ ಐ ಟೀಚ್ ಯು ಇನ್ ಲೈಕ್ ವೆನ್ ಯು ಆರ್ ಫ್ರೀ. ಮತ್ತು ಸರ್ಸ್ ಇದ್ದಾರೆ, ಯತಿರಾಜ್ ಸರ್, ರಾಮ್ ಪ್ರಸಾದ್ ಸರ್, ದೆನ್ ಅನಿಲ್ ಸರ್ ಎಲ್ಲ. ಸೊ ಯತಿರಾಜ್ ಸರ್ ಮತ್ತು ರಾಮ್ ಪ್ರಸಾದ್ ಸರ್ ನನಗೆ NSS ಮತ್ತು ಡ್ರಾಮಾ ಕ್ಲಬ್ಬಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಥ್ರೂ ದ್ಯಾಟ್ ನಾವು ಈ ರೀಸೆಂಟ್ಲಿ ವಂದೇ ಭಾರತಮಿಂದು ಕಾಂಪಿಟೇಷನ್ ಇತ್ತು. ಸೊ ನಾವು ಒಂದು ಕಾಲೇಜಲ್ಲಿ ಗ್ರೂಪ್ ಮಾಡಿ ಟಿಲ್ ಝೋನಲ್ ಲೆವೆಲ್ ಹೋಗಿದ್ದೆವು, ಓನ್ಲಿ ದಿ ಟೀಮ್ ಫ್ರಮ್ ಕರ್ನಾಟಕ. ಸೊ ತುಂಬ ಪ್ರೌಡ್ ಫೀಲಿಂಗ್ಸ್ ಆಯಿತು, ಮತ್ತು ತುಂಬ ಸಪೋರ್ಟ್ಸ್ ಆಯಿತು. ಅದು ಸಹ ಎಕ್ಸಾಮ್ ಟೈಮಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು. ಮತ್ತು ನಾವು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಮಿಕ್ಸ್. ಹೌದಾ? ಎಷ್ಟು ಅಂದರೆ ಎಲ್ಲಿ ಇತ್ತು ಈ ಪ್ರೋಗ್ರಾಮ್ ವಂದೇ ಭಾರತ ಎನ್ನುವಂಥದ್ದು, ಎಲ್ಲಿ ನಡೆಯಿತು, ಎಷ್ಟು ಕಾಂಪಿಟೇಟರ್ಸ್ ಇದ್ರು ಆ ಟೈಮಲ್ಲಿ? ಕಾಂಪಿಟೇಟರ್ಸ್ ತುಂಬ ಇದ್ರು, ಲೈಕ್ ಫ್ರಮ್ ಕರ್ನಾಟಕ ಅರೌಂಡ್ 200 ಗ್ರೂಪ್ಸ್. ಓಕೆ.
ಸೊ ಈಗ ಲೈಕ್ ದೇ ಆರ್ ಲೆವೆಲ್ಸ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತು ಝೋನಲ್ ಲೆವೆಲ್, ಮತ್ತು ಅದರ ನಂತರ ನ್ಯಾಷನಲ್ ಲೆವೆಲ್ ಇತ್ತು. ಸೊ ಏನಾಯಿತು, ಫಸ್ಟ್ ಒಂದು ದಿನಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿ ನಮಗೆ ಸಡನ್ ಅದು ನ್ಯೂಸ್ ಬಂತು, ಮತ್ತು ಅದೇ ಲಾಸ್ಟ್ ಡೇಟ್, ಬೈ ಈವ್ನಿಂಗ್ ಲೈಕ್ ಮಿಡ್-ನೈಟ್ 12 o'clock ವಿಡಿಯೋ ಕಲಿಸಬೇಕು. ಸೊ ಆ ದಿನ ನಾನು ಹೇಳಿದ್ದೆ ನನ್ನ ಫ್ರೆಂಡ್ಸ್ ಹತ್ರ, ಲೈಕ್ ಹೀಗೆ ಈಗ ಕಾಂಪಿಟೇಷನ್ ಉಂಟು ಬಟ್ ಆಗೋದಿಲ್ಲ. ಬಟ್ ಅವರು ನನಗೆ ಮೋಟಿವೇಶನ್ ಕೊಟ್ಟರು, ಇಲ್ಲ ರೆಮೋನಾ ಆಗ್ತದೆ, ನಾವು ಪ್ರಾಕ್ಟೀಸ್ ಮಾಡುವ, ನಾವು ಹೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಮಾತಾಡುವ, ಮ್ಯಾಮ್ ಎಲ್ಲ ಮಾಡ್ತಾರೆ. ಸೊ ರಿಕ್ವೆಸ್ಟ್ ಮಾಡಿ ಮ್ಯಾಮ್ ಎಲ್ಲ ಮಾಡಿದ್ರು, ಮತ್ತು ಟೀಚರ್ಸ್ ಎಲ್ಲ ಅಲೌ ಮಾಡಿದ್ರು. ಸೊ ಅಲ್ಲಿ ಒಂದು ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ಯೂನಿಫಾರ್ಮ್ ಅಲ್ಲಿಯೇ ರೆಕಾರ್ಡ್ ಮಾಡಿ ಸೆಂಡ್ ಮಾಡಿದ್ರು. ಸೊ ಅಲ್ಲಿ ಸೆಲೆಕ್ಟ್ ಆದೆವು. ಸೊ ನೆಕ್ಸ್ಟ್ ಸ್ಟೇಟ್ ಲೆವೆಲಿಗೆ ಸಹ ಸೇಮ್ ಡ್ಯಾನ್ಸ್ ನಾವು ತೆಕೊಂಡು ಹೋಗಿದ್ದೆವು. ಸೊ ಅಲ್ಲಿ ಸಹ ಸೆಲೆಕ್ಟ್ ಆದೆವು. ಸೊ ಝೋನಲ್ ಲೆವೆಲಲ್ಲಿ ಬ್ಯಾಂಗ್ಳೂರಲ್ಲಿ ಇತ್ತು. ಅಲ್ಲಿ ಲೈಕ್ ಏನಾದ್ರಂತೆ, ಲೈಕ್ ನಾವು ಈಗ ನೋಡಲಿಕ್ಕೆ ಸಣ್ಣ ಮಕ್ಕಳ ಥರ, ಲೈಕ್ ಹೈಟ್ ವೈಸ್ ಮತ್ತು ಲುಕ್ ವೈಸ್ ಎಲ್ಲ, ಬಟ್ ನಮ್ಮ ಏಜ್ 18, 17, 16 ಹಾಗೆ ಇದೆ. ಸೊ ಜಸ್ಟ್ ಫಾರ್ ದಿ ಏಜ್ ಸೇಕ್ ನಾವು ಸ್ವಲ್ಪ ಡಿಸ್ಕ್ವಾಲಿಫೈ ಆದೆವು ಅಷ್ಟೇ. ಓಕೆ ರೆಮೋನಾ ಅವರೇ, ನಿಮ್ಮ ಈ ಡ್ಯಾನ್ಸ್ ಜರ್ನಿ ಎನ್ನುವಂಥದ್ದು ಇನ್ನು ಮುಂದೆ ಡ್ಯಾನ್ಸಲ್ಲಿ ಯಾವ ರೀತಿಯ ಫಾರ್ಮ್ಸ್ಗಳನ್ನು ಅಡಾಪ್ಟ್ ಮಾಡಬೇಕು ಎನ್ನುವಂಥ ಏನಾದರೂ ಐಡಿಯಾಸ್ ಇದೆಯಾ? ಹೊಸತನ ಏನಾದರೂ ತರಬೇಕು ಎನ್ನುವಂಥದ್ದು ಪ್ಲ್ಯಾನ್ ಇದೆಯಾ? ಹೊಸತು ಲೈಕ್ ಕ್ಲಾಸಿಕಲಿಗೆ ಬೇರೆ ಫಾರ್ಮ್ಸ್ ಮಿಕ್ಸ್ ಮಾಡಿ ಒಂದು ನ್ಯೂ ಫಾರ್ಮ್ ಕ್ರಿಯೇಟ್ ಮಾಡಬೇಕಂತ ಒಂದು ಆಸೆ ಇದೆ. ಮತ್ತು ಅದು ಬಿಟ್ಟು ನಾನು ನೋಡ್ತಾ ಇದ್ದೇನೆ, ನಿಮ್ಮ ಕಾಸ್ಟ್ಯೂಮ್ ಎನ್ನುವಂಥದ್ದು ವೆರಿ ನೈಸ್. ಆ್ಯಕ್ಚುಲಿ ನಿಮ್ಮ ಕಾಸ್ಟ್ಯೂಮನ್ನು ನೀವೇ ಡಿಸೈನ್ ಮಾಡ್ತೀರಾ ಆರ್ ಸಮ್ವನ್ ಎಲ್ಸ್ ಯಾರಾದರೂ ಮಾಡ್ತಾರಾ, ಅಥವಾ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ? ನಾನು ಮಾಡೋದಿಲ್ಲ, ನಾನು ಜಸ್ಟ್ ಕಲರ್ಸ್ ಸೆಲೆಕ್ಟ್ ಮಾಡ್ತೇನೆ ಒಂದೊಂದು ಸರ್ತಿ, ಮತ್ತೆ ಕಾಸ್ಟ್ಯೂಮ್ ಸ್ಟಿಚಿಂಗ್ ಅಮ್ಮ ಮಾಡ್ತಾರೆ, ಮತ್ತೆ ಒಂದೊಂದು ಡಿಸೈನ್ಸ್ ಸರ್ ಕೊಡ್ತಾರೆ, ಗೌತಮ್ ಸರ್ ಆಗಲಿ ಪ್ರಮೋದ್ ಸರ್ ಆಗಲಿ, ಮತ್ತೆ ಭರತನಾಟ್ಯಂ ಇದು ಮ್ಯಾಮ್ ಅವರು ಕೊಡ್ತಾರೆ ಡಿಸೈನ್ ಮತ್ತೆ ಲೈಕ್ ಐಡಿಯಾಸ್ ಎಲ್ಲ. ಸ್ಟಿಚಿಂಗಿಗೆ ಅಮ್ಮ. ಈ ಭರತನಾಟ್ಯಂನಲ್ಲಿ ಟೋಟಲ್ ಇಷ್ಟರವರೆಗೆ ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿರ್ಬೋದು ನೀವು ಅಂತ? ಗೊತ್ತಿಲ್ಲ, ಕೌಂಟ್ ಮಾಡಬೇಕು. ಕೌಂಟ್ ಮಾಡಬೇಕು, ಕೌಂಟ್ಲೆಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ನಾವು. ಸೊ ಇದೇ ರೀತಿ ನೀವು ಸ್ಕೂಲಿಂಗ್ ಟೈಮಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾವ ರೀತಿ, ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು, ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ? ಸೊ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ, ಅವರೆಲ್ಲ ನೋಟ್ಸ್ ಸೆಂಡ್ ಮಾಡ್ತಾರೆ ಮತ್ತು ಹೇಳ್ತಾರೆ, ರೆಮೋನಾ ನೆಕ್ಸ್ಟ್ ಡೇ ಹೀಗೆ ಇದೆ, ನೋಟ್ಸ್ ಕಂಪ್ಲೀಟ್ ಮಾಡಿ ಬಾ, ಇಲ್ಲಾದರೆ ಟೀಚರ್ಸ್ ಬೈತಾರೆ, ಹಾಗೆಲ್ಲ ಸಪೋರ್ಟ್ ತುಂಬ ಇದೆ. ಮತ್ತು ಕ್ಲಾಸ್ ಟೈಮಲ್ಲಿ ಸಹ ಲೈಕ್ ಹೆಲ್ಪ್ ಮಾಡ್ತಾರೆ, ಬೈ ಚಾನ್ಸ್ ನನಗೆ ಅರ್ಥ ಆಗಲಿಲ್ಲ ಅಂತೆ ಅವರು ಲೈಕ್ ಬಂದು ಹೆಲ್ಪ್ ಮಾಡ್ತಾರೆ ಅದು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ನನ್ನ ಅಣ್ಣ ಇದ್ದಾರೆ, ಅವರು ಲೈಕ್ ಅನ್ನ, ಡ್ರೈವರ್, ಕುಕ್, ಎವ್ರಿಥಿಂಗ್, ಲಗೇಜ್ ಕ್ಯಾರಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವರು. ಮತ್ತು ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಎಲ್ಲ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಅಕ್ಕ ಇದ್ದಾರೆ, ಅವರು ಸಹ ಅವರು ಲೈಕ್ ಬೈ ಚಾನ್ಸ್ ಈಗ ಅಣ್ಣ ಬ್ಯಾಕ್ ಸ್ಟೇಜಲ್ಲಿ ನನ್ನ ಪ್ರಾಪ್ಸ್ ಸೆಟ್ ಮಾಡಲಿಕ್ಕೆ ಬ್ಯುಸಿ ಇದ್ದಾರೆ, ಸೊ ಅಕ್ಕ ಇಲ್ಲಿ ರೆಕಾರ್ಡ್ ಮಾಡ್ತಾರೆ, ಸಾಂಗ್ ಕೊಡ್ತಾರೆ, ಮತ್ತು ಹೇರ್ ಸ್ಟೈಲಿಗೆ ಸಹ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಹಾಗೆಲ್ಲ ಇದೆ. ಎಷ್ಟು ಜನ ನೀವು ಮಕ್ಕಳು? ನಿಮ್ಗೆ ಯಾವ ರೀತಿ ಎಲ್ಲ ಸಪೋರ್ಟ್ ಫ್ಯಾಮಿಲಿಯಿಂದ ಹೇಗೆ ಬರ್ತದೆ ಸಪೋರ್ಟ್ ನಿಮ್ಗೆ? ಫ್ಯಾಮಿಲಿಯಲ್ಲಿ ಲೈಕ್ ಬರ್ತದೆ, ತುಂಬ ಸಪೋರ್ಟ್ ಬರ್ತದೆ. ಇದು ಪ್ರೋಗ್ರಾಮ್ ಅಂದರೆ ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಪೇರೆಂಟ್ಸ್ ಬಂದಿರ್ತಾರೆ, ಐ ಮೀನ್ ಮದರ್ ಆಗಿರ್ಬೋದು ಅಥವಾ ಬ್ರದರ್ಸ್ ಎಲ್ಲ ಆಗಿರ್ಬೋದು, ಸೊ ಬಂದಿರ್ತಾರೆ. ಆ ಟೈಮಲ್ಲಿ ನಿಮ್ಮಕ್ಕಿಂತ ನೀವು ಎಕ್ಸೈಟ್ ಆಗಿರ್ತೀರಾ, ಮನೆಯವರು ಎಕ್ಸೈಟ್ ಆಗಿರ್ತಾರೆ ಆ ಟೈಮಲ್ಲಿ? ಈವನ್ ಇನ್ನು ಅಮೃತ ಟಿವಿ ಪ್ರೋಗ್ರಾಮ್ ಇರ್ಬೋದು, ಸೊ ಆ ಮೂಮೆಂಟನ್ನು ಹೇಳೋದು ನಾವು. ನನಗಿಂತ ಜಾಸ್ತಿ ಅಮ್ಮ ಎಕ್ಸೈಟೆಡ್ ಇದ್ದಾರೆ, ಎಕ್ಸೈಟೆಡ್. ಮತ್ತು ಅವರು ಲೈಕ್ ಇದು ಫಿನಿಶಿಂಗ್ ಮಾಡು, ಅದು ಮಾಡು, ಲೈಕ್ ಅದು ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಅದು ಮಾಡ್ತಾರೆ ಅಮ್ಮ. ಮತ್ತೆ ಅನ್ನ ಸಹ ನೀನು ತಿನ್ನು, ತುಂಬಾ ಸಪೂರ ಆಗಿದೆ, ತಿನ್ನು ತಿನ್ನು ತಿನ್ನು, ಎವ್ರಿಥಿಂಗ್. ಫ್ಯಾಮಿಲಿಯ ಸಪೋರ್ಟ್ ನಿಮಗೆ ಟೋಟಲ್ ಆಗಿ ಸಿಗ್ತಾ ಇದೆ ಅಲಾಂಗ್ ವಿತ್ ಫ್ರೆಂಡ್ಸ್. ರೆಮೋನಾ ಅವರೇ, ನಿಮಗೆ ರಾಜ್ಯೋತ್ಸವ ಅವಾರ್ಡ್ ಬಂತು, ಅದರ ಜೊತೆಗೆ ಹಲವಾರು ಅವಾರ್ಡ್ಗಳನ್ನು ಪಡ್ಕೊಂಡ್ರಿ. ಯಾವುದೆಲ್ಲ ಅವಾರ್ಡ್ ಬಂತು ನಿಮಗೆ ಟೋಟಲ್ ಆಗಿ? ಸೊ ನನ್ನ ಮೇನ್ ಅವಾರ್ಡ್ಸ್ ಗೌರ್ಮೆಂಟ್ ಅವಾರ್ಡ್ಸ್, ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2017 ಮತ್ತು ರೀಸೆಂಟ್ಲಿ 2021 ಬಾಲ್ ಗೌರವ್ ಪುರಸ್ಕಾರ ಅದು, ಮತ್ತು
ತುಂಬಾ ಇದೆ. ತುಂಬ ಸಿಕ್ಕಿದೆ. ಹಾ. ಸೊ ನಿಮ್ಮದು ಏನು ಒಂದು ಭರತನಾಟ್ಯಂನಲ್ಲಿ ನಿಮ್ಮ ಸಾಧನೆ ಇನ್ನೂ ಜಾಸ್ತಿ ಆಗ್ತಾ ಇರಲಿ. ಅದರ ನಡುವೆ ಒಂದು ನೋಡಿದೆ ನಾನು, ಏನಂತ ಹೇಳಿದರೆ ನಿಮಗೆ ಭರತನಾಟ್ಯಂನಲ್ಲಿ ಒಡಿಸ್ಸಿ ಕೂಡ ಮಾಡ್ತೀರಿ, ಒಡಿಸ್ಸಿ ಡ್ಯಾನ್ಸ್ ಮಾಡ್ತೀರಿ. ಸೊ ಇದು ಈ ಒಂದು ಯಾಕೆ ಚೂಸ್ ಮಾಡಿಕೊಂಡ್ರೆ ಒಡಿಸ್ಸಿ ಅಲಾಂಗ್ ವಿತ್ ಭರತನಾಟ್ಯ? ಸೊ ಈಗ ಭರತನಾಟ್ಯಂ ಲೈಕ್ ತುಂಬ ಸ್ಟಿಫ್ ಮತ್ತು ಲೈಕ್ ಇಟ್ಸ್ ವೆರಿ ಪವರ್ಫುಲ್. ಮತ್ತು ಅಟ್ ದಿ ಸೇಮ್ ಟೈಮ್ ಒಡಿಸ್ಸಿ ಡ್ಯಾನ್ಸ್ ಈಗ ತುಂಬ ಸಾಫ್ಟ್ ಇದೆ, ಮತ್ತು ಲೈಕ್ ಅದು ಲಾಸ್ಟ್ ಎಲ್ಲ ಅದರಲ್ಲಿದೆ. ಓಕೆ. ಸೊ ಭರತನಾಟ್ಯಮಲ್ಲಿ ಸಹ ಇದೆ, ಬಟ್ ಬೋತ್ ಆರ್ ಡಿಫ್ರೆಂಟ್. ನನಗೆ ಇಂಟ್ರೆಸ್ಟ್ ಇದೆ, ಅದು ಸಹ ಕಲಿಬೇಕು, ಇದು ಸಹ ಕಲಿಬೇಕು, ಬಟ್ ಎರಡು ಫಾರ್ಮ್ಸ್ ಮಿಕ್ಸಪ್ ಆಗಬಾರ್ದು. ಓಕೆ. ಸೊ ಅದು ಇಂಟ್ರೆಸ್ಟಲ್ಲಿ ನಾನು ಕಲಿತೆ. ಎಷ್ಟು ವರ್ಷದಿಂದ ಈ ಒಡಿಸ್ಸಿಯನ್ನು ಕಲಿತಾ ಇದ್ದೀರಿ? ಒರಿಸ್ಸಾ ಸೊ 1 ಇಯರಿಂದ ನನ್ನ ಸರ್ ಇದ್ದಾರೆ, ಗೌತಮ್ ಸರ್, ಅವರು ಒರಿಸ್ಸಾದಿಂದ. ಓಕೆ. ಸೊ ಅವರು ಜಸ್ಟ್ 1 ಇಯರ್ ಆಯಿತು ಈಗ ಅಷ್ಟೇ. ಸೊ ಅವರು ಕಲಿಸ್ತಾರೆ. ಓಕೆ. ಅಲಾಂಗ್ ವಿತ್ ಭರತನಾಟ್ಯ ಇದರಲ್ಲೂ ಕೂಡ ಮುಂದೆ ಹೋಗಬೇಕು ಎನ್ನುವ ಇಂಟ್ರೆಸ್ಟ್ ಇದೆ ಅಂತ ಆಯಿತು. ಓಕೆ ರೆಮೋನಾ ಅವರೇ, ನಿಮ್ಮ ಜೊತೆ ಮಾತಾಡಿ ನಮಗೆ ತುಂಬ ಖುಷಿ ಆಯಿತು. ನಿಮ್ಮ ಸಾಧನೆಗಳು ಇನ್ನಷ್ಟು ಏರ್ತಾ ಹೋಗಲಿ ಈ ಡ್ಯಾನ್ಸ್ನಲ್ಲಿ. ಅಂದರೆ ಎಸ್ಪೆಷಲಿ ಬಿಕಾಸ್ ಏನಂತ ಹೇಳಿದರೆ ನೀವು ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬಂದವರು. ಫಸ್ಟ್ ಆಫ್ ಆಲ್ ಭರತನಾಟ್ಯಂ ಎನ್ನುವಂಥದ್ದು ದೂರದ ಮಾತು ಸಾಮಾನ್ಯ, ಬಟ್ ಯುವರ್ ಮದರ್ ಈಸ್ ಗ್ರೇಟ್ ರಿಯಲಿ. ಸೊ ಅವರು ನಿಮ್ಮನ್ನು ತಗೊಂಡೋಗಿ ಅದು ಇಂಟೆನ್ಷನಲ್ಲಿ ಹಾಕಿದಾರಾ ಅಥವಾ ಅವರ ಇಂಟ್ರೆಸ್ಟಲ್ಲಿ ಹಾಕಿದಾರಾ ಗೊತ್ತಿಲ್ಲ, ಬಟ್ ಯು ಲರ್ನ್ ವೆರಿ ನೈಸ್ಲಿ ಆ್ಯಕ್ಚುಲಿ, ಬಿಕಾಸ್ ನೀವು ಒಂದು ಸ್ಟೇಜ್ ದಾಟಿಯೇ ಮುಂದೆ ಹೋಗಿದ್ರೆ ಇನ್ ಸ್ಮಾಲ್ ಏಜಲ್ಲಿ. ಸೊ ಇದೇ ರೀತಿ ಮುಂದೆ ನಿಮ್ಮದು ಸಾಧನೆಗಳು ಬೆಳೀತಾ ಇರಲಿ. ನಾವು ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ಆತ್ಮೀಯವಾಗಿ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಏನು ಅವಾರ್ಡ್ಸ್ ಬಂದದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದರು ರೆಮೋನಾ ಇವೆಟ್ ಪಿರೇರಾ ಎನ್ನುವಂತಹ ಭರತನಾಟ್ಯಂ ಕ್ಷೇತ್ರದಲ್ಲಿ ಹಲವಾರು ಅವಾರ್ಡ್ಗಳನ್ನು ಮುಡಿಗೇರಿಸಿಕೊಂಡಿರುವ ರೆಕಾರ್ಡ್ಸ್ಗಳನ್ನು ಮಾಡಿರುವಂತಹ ಒಬ್ಬ ಪ್ರತಿಭೆ. ಇದೇ ರೀತಿ ಪ್ರತಿ ವಾರ ಒಬ್ಬೊಬ್ಬ ಕಲಾವಿದರನ್ನಾಗಿರ್ಬೋದು, ಪ್ರತಿಭೆಗಳನ್ನಾಗಿರ್ಬೋದು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.